3 ತಿಂಗಳ ಗರ್ಭಿಣಿ ಪತ್ನಿಗೆ ಡೀಸೆಲ್ ಸುರಿದು ಕೊಲೆ ಯತ್ನ ನಡೆಸಿದ ಹೇಯ ಕೃತ್ಯ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಂಭವಿಸಿದೆ. 2.5 ವರ್ಷದ ಪುಟ್ಟ ಮಗುವನ್ನ ಕಚ್ಚಿ ವಿಕೃತಿ ಮೆರೆಯಲಾಗಿದೆ. ಗಾಯಾಳು ಪತ್ನಿ 23 ವರ್ಷದ ಮೀನಾಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ. ಬಾಳು ಬಂಗಾರವಾಗುತ್ತೆ ಅಂತ ಮೀನಾ ಎಂಬ ಯುವತಿ 27 ವರ್ಷ ಪ್ರಾಯದ ಬಾಬು ಎಂಬುವರನ್ನ ಎರಡನೇ ಮದುವೆಯಾಗ್ತಾಳೆ. 7 ವರ್ಷದ ಹಿಂದೆ ವಿಜಯಕಾಂತ ಎಂಬುವರನ್ನ ವರಿಸಿದ್ದ ಮೀನಾಗೆ 3 ಜನ ಹೆಣ್ಣು ಮಕ್ಕಳಿದ್ದಾರೆ. ಆದರೆ ದುರಾದೃಷ್ಟವಶಾತ್ 3 ವರ್ಷದ ಹಿಂದೆ ವಿಜಯಕಾಂತ್ ತೀರಿ ಹೋಗಿದ್ದಾರೆ. ನಂತರ ಮೀನಾಗೆ ಬಾಬು ಎಂಬಾತನ ಪರಿಚಯವಾಗುತ್ತೆ. ಆತ ಮದುವೆಯಾಗ್ತೀನಿ ಅಂತ ತಿಳಿಸಿರ್ತಾನೆ. ಬಳಿಕ ಇಬ್ಬರು ಮದುವೆಯಾಗಿ ಬೈಯಪ್ಪನಹಳ್ಳಿಯಲ್ಲಿ 1 ವರ್ಷದಿಂದ ವಾಸವಿರ್ತಾರೆ. ಆದರೆ ಮೀನಾ ಕೂಲಿ ಮಾಡಿ ಕೂಡಿಟ್ಟ ಹಣವನ್ನ ಬಾಬು ಕುಡಿದು ಹಾಳು ಮಾಡ್ತಿದ್ದ ಅಂತ ತಿಳಿದು ಬಂದಿದೆ. ಈ ವೇಳೆ ಜಗಳವಾಗಿ ದುಡ್ಡು ಕೇಳಿದ್ರೆ ಮೈ ಮೇಲೆ ಡೀಸೆಲ್ ಸುರಿದು ಸತ್ತೋಗ್ತೇನೆ ಅಂತ ಮೀನಾ ಹೇಳಿರ್ತಾಳೆ. ಇದಕ್ಕೆ ಪ್ರತಿಯಾಗಿ ನೀನ್ಯಾಕೆ ಸಾಯ್ತೀಯ, ನಾನೇ ಸಾಯಿಸ್ತೇನೆ ಅಂತ ಸ್ಟವ್ನಲ್ಲಿದ್ದ ಡೀಸೆಲ್ ಸುರಿದು ಬೆಂಕಿಯನ್ನ ಹಚ್ಚಲಾಗಿದೆ. ಮಾರ್ಚ್ 9ರಂದು ಘಟನೆ ನಡೆದಿದೆ. 3 ತಿಂಗಳ ಗರ್ಭಿಣಿಯಾಗಿರುವ ಮೀನಾ ಸುಟ್ಟ ಗಾಯಗಳೊಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾಳೆ. ಮೀನಾ ಮೊದಲ ಪತಿಗೆ ಜನಿಸಿದ್ದ ಪುಟ್ಟ ಹೆಣ್ಣು ಮಗುವನ್ನ ಕಚ್ಚಿ ವಿಕೃತಿ ಮೆರೆದಿರುವ ಬಗ್ಗೆಯೂ ಹೇಳಲಾಗ್ತಿದೆ. ಇದೀಗ ಘಟನೆ ಸಂಬಂಧ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಬೈಯಪ್ಪನಹಳ್ಳಿ ಪೊಲೀಸರಿಂದ ಆರೋಪಿ ಬಾಬು ಬಂಧನ ಮಾಡಲಾಗಿದೆ.